ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನು ಆಲಿಸುತ್ತಿರುವ ಎಲ್ಲ ಕೇಳುಗರಿಗೆ ನಮಸ್ಕಾರ. ಈ ದಿನದ ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ 232. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವ್ ವತ್ತೂರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿ ಅವರ ಕಗ್ಗವನ್ನು ಕೇಳಿ ಬರೋಣ. ತನುವೇನು ಮನವೇನು ಪರಮಾಣು ಸಂಧಾನ, ಕುಣಿಸುತ್ತಿಹುದು ಭಯವನು ಮೂರನೆಯದೊಂದು. ತನುವೇನು ಮನವೇನು ಪರಮಾಣು ಸಂಧಾನ, ಕುಣಿಸುತ್ತಿಹುದು ಭಯವನು ಮೂರನೆಯದೊಂದು. ತೃಣದ ಹಸಿರಿನ ಹುಟ್ಟು ತಾರೆಯ ಸಕದ ಗುಟ್ಟು, ದಣಿಯದದ ನರಸುನಿ ಮಂಕುತಿಮ್ಮ. ದಣಿಯದದ ನರಸುನಿ ಮಂಕುತಿಮ್ಮ. ಬಂಧುಗಳ, ಪ್ರಾಣಿ, ಪಕ್ಷಿ, ಮನುಷ್ಯ ಹೀಗೆ ಸಹಸ್ರಾರು ಜೀವಿಗಳ ದೇಹ ರಚನೆಯು ಸೂಕ್ಷ್ಮ ಜೀವಾಣುಗಳಿಂದ ಮಾರ್ಪಟ್ಟಿರುವಂತಹದ್ದು. ಈ ಭೂಮಿಯ ಮೇಲೆ ಜನ್ಮ ತಳೆದಿರುವಂಥ ಮಾನವನ ದೇಹವೇನು, ಮನಸ್ಸೇನು, ಇವೆರಡೂ ಕೂಡ ಪರಮಾಣುಗಳ ಅನುಸಂಧಾನವಾಗಿದೆ. ಅದರಂತೆ ತಮ್ಮ ಕಾರ್ಯವನ್ನ ಅವು ಮಾಡುತ್ತವೆ. ದೇಹ ಮತ್ತು ಮನಸ್ಸಿನಲ್ಲಿ ಹಲವು ಕಾರ್ಯಗಳು ಪ್ರವೃತ್ತಗೊಂಡು ದೈನಂದಿನ ಕ್ರಿಯೆಗಳು ನಡೆಯುತ್ತಾ ಸಾಗುತ್ತವೆ. ನೋಡುವ, ಗುರುತಿಸುವ, ಆನಂದಿಸುವ, ಘಟನೆಗಳನ್ನು ನೆನಪಿಸಿಕೊಳ್ಳುವ, ಹೀಗೆ ಹಲವು ರೀತಿಯ ಕ್ರಿಯೆಗಳು ನಡೆಯುತ್ತವೆ. ಆದರೆ ಇಲ್ಲಿ ನಾವು ಸೂಕ್ಷ್ಮವಾಗಿ ವಿಚಾರ ಮಾಡಬೇಕಾಗಿರುವಂತಹದ್ದು, ದೇಹ ಮತ್ತು ಮನಸ್ಸನ್ನ ಆಡಿಸುವ ಶಕ್ತಿ ಬೇರೊಂದು ಇದೆ ಎನ್ನುವ ಸತ್ಯವನ್ನ ತಿಳಿಯಬೇಕಾಗಿದೆ. ದೇಹ ಮತ್ತು ಮನಸ್ಸುಗಳ ನಡುವೆ ಪರಮಚೇತನದ ಶಕ್ತಿ ಇದೆ. ಅಂತೆಯೇ ಪ್ರಕೃತಿಯ ನಡುವೆ ಇರುವ ಹುಲ್ಲಿನ ಹಸಿರಿಗೂ ಬಾನಂಗಳದಲ್ಲಿರುವ ನಕ್ಷತ್ರದ ಮಿನುಗುವ ಕ್ರಿಯೆಯು ಕಾರಣವೇನೆಂಬುದನ್ನು ನಾವೆಲ್ಲರೂ ಶೋಧಿಸಬೇಕು, ಹುಡುಕಬೇಕು, ಆವಿಷ್ಕರಿಸಬೇಕು. ತನ್ನ ಮನದ ನಡುವೆ ಪರಮಶಕ್ತಿ ಇದೆ. ಅದನ್ನು ನಮ್ಮ ಜ್ಞಾನದ ಮೂಲಕ ತಿಳಿಯುವ ಪ್ರಯತ್ನವನ್ನು ಮಾಡಬೇಕು ಎನ್ನುವ ವಿಚಾರವನ್ನು ಮಾನ್ಯ ಡಿವಿಜಿ ಅವರು ಈ ಕಗ್ಗದಲ್ಲಿ ತಿಳಿಯಪಡಿಸುವುದನ್ನು ಕಾಣಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ.